ಎಲ್ಲರಿಗೂ ಇವತ್ತೊಂದು ಮಂಗಳೂರಿನ ಸ್ಪೆಷಲ್ ಆಗಿ ಚಿಕನ್ ಸುಕ್ಕ ಮಾಡ್ತಿದ್ದೀನಿ. ಅದು ಹೇಗೆ ಅಂದರೆ ಚಿಕನ್ ಡ್ರೈ ಸುಕ್ಕ. ಅದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಕಟಿ. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಕಟಿ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ಟೈಸನ್ ಕೋಳಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ನಂತರ ಇದಕ್ಕೆ ಒಂದು ಮಸಾಲೆಯನ್ನು ಕೂಡ ರೆಡಿ ಮಾಡುವ. ಇಲ್ಲಿ ನಾನು 20 ಮೆಣಸನ್ನು ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಹುರಿಯುವ. ಇದು ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಇಲ್ಲದಿದ್ದರೆ ನಮ್ಮದು ಡ್ರೈ ಆಗಿ ಪೌಡರ್ ಥರ ಬರೋದಿಲ್ಲ ಮಸಾಲೆ. ನೋಡಿ, ಈಗ ಸರಿಯಾಗಿ ಫ್ರೈ ಆಗಿದೆ. ಇದನ್ನು ಒಮ್ಮೆ ತೆಗೆದುಕೊಳ್ಳುವ. ನಂತರ ಇದೇ ಪ್ಯಾನಿಗೆ ನಾನು 2 ದೊಡ್ಡ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಸೇರಿಸಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕಿಕೊಂಡಿದ್ದೇನೆ. ನಂತರ ಹೋಲ್ ಗರಂ ಮಸಾಲೆಗಳನ್ನು ಕೂಡ ಹಾಕಿಕೊಂಡಿದ್ದೇನೆ. ಪಲಾವ್ ಎಲೆ, ಚಕ್ಕೆ, ಲವಂಗ. ನಂತರ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಕರಿಮೆಣಸು ಕೂಡ ತಗೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ ತೆಗೆದುಕೊಳ್ಳುವ. ನಂತರ ಇದೇ ಪ್ಯಾನಿಗೆ ನಾನು ಒಂದು ಸಣ್ಣ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಜಾಸ್ತಿ ಬೇಕಿದ್ದವರು ಜಾಸ್ತಿ ಕೂಡ ಹಾಕಿಕೊಳ್ಬೋದು. ಇದನ್ನೊಮ್ಮೆ ಸರಿಯಾಗಿ ಫ್ರೈ ಮಾಡಿಕೊಳ್ಳುವ. ಕೆಂಪು ಬಣ್ಣ ಬರಬೇಕಂತ ಏನಿಲ್ಲ, ಫ್ರೈ ಆದರೆ ಸಾಕು. ನಂತರ ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾನಿಲ್ಲಿ ಜೀರಿಗೆಯನ್ನು 1 ಟೇಬಲ್ ಸ್ಪೂನಷ್ಟು ದೊಡ್ಡ ಟೇಬಲ್ ಸ್ಪೂನಷ್ಟು ಜೀರಿಗೆ, ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಅದನ್ನು ಫ್ರೈ ಮಾಡ್ತಾ ಇಲ್ಲ, ಹಸಿಯಾಗಿ ಹಾಕಿಕೊಂಡಿದ್ದೇನೆ. ನಂತರ ಇದನ್ನೊಮ್ಮೆ ತೆಗೆದ್ರೆ ಆಯಿತು. ನಂತರ ಒಂದು ಪಾತ್ರೆಗೆ 2 ದೊಡ್ಡ ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಬೇಕು. ಅದಕ್ಕೆ ನಾನಿಲ್ಲಿ 2 ದೊಡ್ಡ ನೀರುಳ್ಳಿಯನ್ನು ಕೂಡ ಸಣ್ಣಗೆ ಹಚ್ಚಿ ತಗೊಂಡಿದ್ದೇನೆ. ಇದಕ್ಕೆ 2 ಎಸಳು ಕರಿಬೇವು ಕೂಡ ಸೇರಿಸಿಕೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣವನ್ನು ಕೂಡ ತಗೊಂಡಿದ್ದೇನೆ. ಇಲ್ಲಿ ನೀರುಳ್ಳಿ ಸರಿಯಾಗಿ ಫ್ರೈ ಆದ ನಂತರ ನಾವು ತೊಳೆದಿಟ್ಟಂತಹ ಚಿಕನನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಟ್ಟರೆ ಆಯಿತು. ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೇಕು. ಒಂದು ಅರ್ಧ ಗ್ಲಾಸ್ ಇಲ್ಲದ 1 ಗ್ಲಾಸ್ ಅಷ್ಟು ಸಾಕಾಗ್ತದೆ. ಇದು ಸ್ವಲ್ಪ ಬೇಯಲಿಕ್ಕೆ ಹೊತ್ತುಂಟು ಹಾಗೆ. ನಂತರ ನೋಡಿ, ಒಂದು 20 ನಿಮಿಷದ ಬಳಿಕ ಸರಿಯಾಗಿ ಬೆಂದಿದೆ ನಮ್ಮ ಚಿಕನ್ ಕೂಡ. ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿ ತಂದಂತಹ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ಇಲ್ಲಿ ನಾನು ತೆಂಗಿನಕಾಯನ್ನು ಇದಕ್ಕೆ ಸೇರಿಸಿಕೊಳ್ಳಿಲ್ಲ, ಈಗ ಗ್ರೈಂಡ್ ಮಾಡಬೇಕಷ್ಟೇ. ನೋಡಿ, ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ತಿರುಗಿಸಬೇಕು. ಇದರ ಹಸಿ ವಾಸನೆ ಸ್ವಲ್ಪ ಹೋಗುವ ತನಕ ಹೀಗೆ ಕೈ ಆಡಿಸ್ತಾ ತಿರುಗಿಸ್ತಾ ಬರಬೇಕು. ನಂತರ ನಾವು ಇದೇ ಮಿಕ್ಸಿ ಜಾರಿಗೆ ಆಗ ಹುರಿದಿಟ್ಟಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಒಮ್ಮೆ ಗ್ರೈಂಡ್ ಮಾಡಿ ತರಬೇಕು. 2 ಸುತ್ತು ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ. ನಂತರ ಮಸಾಲೆ ಕೂಡ ಕರೆಕ್ಟಾಗಿ ಫ್ರೈ ಆಯಿತು ನೋಡಿ. ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸಿದರೆ ಆಯಿತು. ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ನೋಡಿ, ಕೈ ಬಿಡೋದು ಹೀಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಇದೀಗ ಆಗಿದೆ. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡ್ರೆ ನಮ್ಮ ಮಂಗಳೂರಿನ ಶೈಲಿಯ ಚಿಕನ್ ಡ್ರೈ ಸುಕ್ಕ ರೆಡಿ ಆಯಿತು.
ಇನ್ನೊಂದು ಪ್ಲೇಟಿಗೆ ಇದನ್ನು ಹಾಕಿಕೊಳ್ಳುವ. ನೋಡಿ ಎಷ್ಟು ಕರೆಕ್ಟಾಗಿ ಡ್ರೈ ಆಗಿ ಬಂದಿದೆ ಅಂತ ನಮ್ಮ ಚಿಕನ್ ಸುಕ್ಕ. ತುಂಬಾ ಟೇಸ್ಟಿಯಾಗಿ ಬಂದಿದೆ ಕೂಡ, ಹಾಗೆ ತುಂಬ ಕಲರ್ಫುಲ್ಲಾಗಿಯೂ ಕೂಡ ಉಂಟು. ಎಕ್ಸ್ಟ್ರಾ ಯಾವುದೇ ರೀತಿಯ ಕಲರ್ಗಳನ್ನು ಹಾಕಲಿಲ್ಲ, ಖಾಲಿ ಮನೆಯಲ್ಲಿ ಮಾಡಿದಂಥ ಮಸಾಲೆ ಮಾತ್ರ. ತುಂಬಾ ಸೂಪರಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಇವತ್ತಿನ ರೆಸಿಪಿ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.